ಕರ್ನಾಟಕ ರಾಜ್ಯೋತ್ಸವ ಪ್ರಯುಕ್ತ ಕಾಪು ಲೈಟ್ ಹೌಸ್ ಬೀಚ್ನಲ್ಲಿ ಕನ್ನಡಕ್ಕಾಗಿ ನಾವು ಸಮೂಹ ಗಾಯನ ಅಭಿಯಾನ, ಕನ್ನಡದ ಶ್ರೇಷ್ಠತೆಯನ್ನ ಸಾರುವ ಬಾರಿಸು ಕನ್ನಡ ಡಿಂಡಿಮವ್ವ, ಜೋಗದ ಸಿರಿ ಬೆಳಕಿನಲ್ಲಿ, ಹುಟ್ಟಿದರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು ಎಂಬ 3 ಗೀತೆಗಳನ್ನು ಹಾಡುವ ಮೂಲಕ ಕನ್ನಡಕ್ಕಾಗಿ ನಾವು ಅಭಿಯಾನ ಕಾರ್ಯಕ್ರಮ ನಡೆಯಿತು. ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ತಮಟೆ ಬಡಿಯುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಿದರು. ಕಾರ್ಯಕ್ರಮದ ಆಯೋಜನೆಯನ್ನ ಕಾಪು ತಾಲೂಕಾಡಳಿತ ವಹಿಸಿದ್ದು, ಕಾರ್ಯಕ್ರಮ ಅಭೂತಪೂರ್ವ ಯಶಸ್ಸು ಕಂಡಿದೆ. ಕಾಪುವಿನ ಎಲ್ಲ ಶಾಲಾ ಕಾಲೇಜು ವಿದ್ಯಾರ್ಥಿಗಳು, ಆರೋಗ್ಯ ಇಲಾಖಾ ಸಿಬ್ಬಂದಿಗಳು, ಪೊಲೀಸ್ ಸಿಬ್ಬಂದಿ, ಆಶಾ ಮತ್ತು ಅಂಗನವಾಡಿ ಕಾರ್ಯಕರ್ತೆಯರು, ಗೃಹ ರಕ್ಷಕ ದಳ, ಕನ್ನಡ ಸಾಹಿತ್ಯ ಪರಿಷತ್, ಅರಣ್ಯ ಇಲಾಖಾ ಸಿಬ್ಬಂದಿ ಸಹಿತ ವಿವಿಧ ಸಂಘ ಸಂಸ್ಥೆಗಳ ಸಿಬ್ಬಂದಿಗಳು ಅಭಿಯಾನ ಯಶಸ್ಸುಗೊಳಿಸುವಲ್ಲಿ ಸಹಕರಿಸಿದರು. ಈ ಸಂದರ್ಭದಲ್ಲಿ ಕಾಪು ತಹಶೀಲ್ದಾರ್ ಶ್ರೀನಿವಾಸ ಮೂರ್ತಿ ಕುಲಕರ್ಣಿ ಅವರು ಮಾತನಾಡಿ, ಸರ್ಕಾರದ ಆದೇಶದಂತೆ ಕನ್ನಡದ ಶ್ರೇಷ್ಠತೆಯನ್ನ ಸಾರುವ ಗೀತ ಗಾಯನವನ್ನ ಕಾಪು ಬೀಚ್ನಲ್ಲಿ ಆಯೋಜನೆ ಮಾಡಿದ್ದೇವೆ. ಕನ್ನಡ ಭಾಷೆ ಸಂಸ್ಕೃತಿಯನ್ನ ಬೆಳೆಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಎಂದು ಹೇಳಿದರು. ನಾವು ಸಾಮೂಹಿಕ ಗೀತ ಗಾಯನ ಕಾರ್ಯಕ್ರಮವನ್ನು ಏರ್ಪಡಿಸಿದ್ವಿ. ಕನ್ನಡದ ಶ್ರೇಷ್ಠತೆಯನ್ನು ಸಾರುವ 3 ಕನ್ನಡ ಗೀತೆಗಳನ್ನು ಹಾಡಲಿಕ್ಕೆ ಸರ್ಕಾರದ ನಿರ್ದೇಶನವಿತ್ತು. ಅದೇ ರೀತಿ ಈ ದಿನ ನಾವು ಕಾಪು ಬೀಚಲ್ಲಿ ಕಾಪು ತಾಲೂಕಾಡಳಿತದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಬೆಳೆಸುವ ನಿಟ್ಟಿನಲ್ಲಿ ನಾವು ನೀವು ಎಲ್ಲರೂ ಸಹ ಕನ್ನಡವನ್ನು ಉಳಿಸಲಿಕ್ಕಾಗಿ ಸಂಕಲ್ಪ ತೋರೋಣ ಅಂತ ಹೇಳಿ ಕಾರ್ಯಕ್ರಮವನ್ನು ನಿರೂಪಿಸಿದ ಗುರುಚರಣ್ ಅವರು ಮಾತನಾಡಿ, ಕಾಪುವಿನ ಎಲ್ಲ ಶಾಲೆಗಳಿಗೆ ತೆರಳಿ ನಾವು ರಿಹರ್ಸಲ್ ಮಾಡಿಸಿದ್ದೇವೆ. ಇದರೊಂದಿಗೆ ಆಟೋ ಚಾಲಕರು ಸಹಿತ 600ಕ್ಕಿಂತಲೂ ಹೆಚ್ಚಿನ ಜನರು ಸಮೂಹ ಗಾಯನದಲ್ಲಿ ಭಾಗಿಯಾಗಿದ್ದಾರೆ ಎಂದು ಹೇಳಿದರು. ವಿದ್ಯಾರ್ಥಿಗಳನ್ನು ನಿನ್ನೆ ಒಂದು ದಿವಸದಲ್ಲಿ ಪ್ರತಿ ಶಾಲೆಗಳಿಗೆ ಹೋಗಿ ನಾವು ರಿಹರ್ಸಲ್ ಮಾಡಿಸಿದ್ದೇವೆ. ಸರ್ಕಾರದಿಂದ ಬಂದಂತಹ ಒಂದು ಕ್ಯಾರೋಕೆ ಟ್ರ್ಯಾಕ್ ಇತ್ತು. ಆ ಟ್ರ್ಯಾಕ್ನ ಮುಖಾಂತರ ನಾವು ಪ್ರತಿ ಶಾಲೆಗಳಿಗೆ ಕಾಪು ಆಟೋ ಡ್ರೈವರ್ಸ್ಗೆ ನಿನ್ನೆ ನಾವು ಬೆಳಿಗ್ಗೆ ರಿಹರ್ಸಲ್ ಮಾಡಿಸಿ, ಕಾಪು ಮೊದಲು ಪುಲಿಪು ಜೂನಿಯರ್ ಕಾಲೇಜ್ ಮತ್ತು ಪ್ರೌಢಶಾಲೆಗೆ, ಆನಂತರ ಮಹಾದೇವಿ ಹೈಸ್ಕೂಲ್ನ 100 ಮಕ್ಕಳಿಗೆ, ಪುಲಿಪು ಶಾಲೆಯ 150 ಮಕ್ಕಳಿಗೆ, ಆನಂತರ ಮೂಳೂರಿನ CSI ಸ್ಕೂಲ್ನ 50 ಮಕ್ಕಳಿಗೆ, ಆನಂತರ ಕಾಪು ಆಟೋ ಚಾಲಕರಿಗೆ ಹಾಗೂ ದಂಡತೀರ್ಥ ಶಾಲೆಯ ಒಂದು 300 ಮಕ್ಕಳಿಗೆ ನಿನ್ನೆ ನಾವು ಆ ಟ್ರ್ಯಾಕ್ಗಳಿಗೆ ನಾವು ರಿಹರ್ಸಲ್ ಮಾಡಿಸಿದ್ದೇವೆ. ಒಂದು ದಿವಸದ ರಿಹರ್ಸಲಲ್ಲಿ ಮಕ್ಕಳು ಇವತ್ತೊಂದು 600ರಿಂದ 700 ಮಕ್ಕಳು, ಆನಂತರ ಪೊಲೀಸ್ ಸಿಬ್ಬಂದಿ, ಸರ್ಕಾರಿ ಕಾಪು ವಲಯದ ಪ್ರತಿ ಸರ್ಕಾರಿ ಅಧಿಕಾರಿಗಳು ಸೇರಿ ಒಂದು 800 ಜನ ಇಲ್ಲಿ ನಾವು ಸೇರಿದ್ದೇವೆ. ಅದಕ್ಕೆ ಸಂಪೂರ್ಣ ಸಹಕಾರ ತಾಲೂಕು ಆಫೀಸು, ಆನಂತರ ನಮ್ಮ ಕಾಪುವಿನ ಶಾಸಕರಾದಂಥ ಲಾಲಾಜಾರ್ ಮೆಂಡನ್ ಎಲ್ರಿಗೂ ಆದೇಶ ಮಾಡಿ ಇದು ಯಶಸ್ವಿ ಮಾಡಿ ಕೊಡಬೇಕಂತ ಹೇಳಿದ ತಕ್ಷಣ ಶಿಕ್ಷಣ ಇಲಾಖೆ ಹಾಗೂ ಎಲ್ಲ ಸರ್ಕಾರಿ ಸಂಸ್ಥೆಗಳು ನಮ್ಮ ಜೊತೆ ಕೈ ಜೋಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಕಾಪು ಪುರಸಭಾಧಿಕಾರಿ ವೆಂಕಟೇಶ್ ನಾವಡ, ಉಪ ತಹಶೀಲ್ದಾರ್ ರವಿಶಂಕರ್ ಮತ್ತು ಅಶೋಕ್ ಕೋಟೇಕರ್, ಶಿಕ್ಷಣ ಸಂಯೋಜಕ ಶಂಕರ್ ಸುವರ್ಣ, ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಕಾಶ್, ಠಾಣಾಧಿಕಾರಿ ರಾಘವೇಂದ್ರ ಸಿ, ಅರಣ್ಯಾಧಿಕಾರಿ ಜೀವಂತ ಶೆಟ್ಟಿ, ಮಾಜಿ ಪುರಸಭಾಧ್ಯಕ್ಷ ಅನಿಲ್ ಕುಮಾರ್, ಕಾಪು ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಸುಧಾಮಾ ಶೆಟ್ಟಿ, ಕಾಪು ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಬಿ ಪುಂಡಲೀಕ ಮರಾಠೆ ಮತ್ತಿತರರು ಉಪಸ್ಥಿತರಿದ್ದರು. ಜವಾಬ್ದಾರಿತ ಪ್ರಜೆಯಾಗಿ ನಾನು ಕನ್ನಡದಲ್ಲಿ ಮಾತನಾಡುತ್ತೇನೆ. ನೈಸ್ನಾ? ಸಮೃದ್ಧಿ ಬ್ಯಾಂಗಲ್ ನಾನ್ ತಗೋತಿದ್ದೀನಿ. ಎಲ್ಲ ಕಡೆ ಚೌಕಾಸಿ ಮಾಡ್ತೀಯಲ್ಲ, ಜ್ಯುವೆಲ್ರಿಗಾಗಿ ಮಾಡಲ್ವಾ? ಚೌಕಾಸಿ ಅಗತ್ಯವಿದೆ, ಆದ್ರೆ ಮಲಬಾರ್ನಲ್ಲಿ ಅದರ ಅಗತ್ಯವಿಲ್ಲ. ಅವರು ಹೇಳುದು ನಿಜ. ಇದು ಮಲಬಾರ್ನ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ನಿಮ್ಗೆ ಹಾಗೂ ನನ್ಗೆ. ಇದರಿಂದ ನಮ್ಮೆಲ್ಲರಿಗೂ ಸಿಗುತ್ತೆ ಟೋಟಲ್ ವ್ಯಾಲ್ಯೂ ಫಾರ್ ಮನಿ ಗ್ಯಾರಂಟಿಡ್. ಎಲ್ಲ ದಿನ ಹಾಗೂ ಎಲ್ಲ ಕಡೆ. ಎಕ್ಸಾಕ್ಟ್ಲಿ. ಮಲಬಾರ್ ಫೇರ್ ಪ್ರೈಸ್ ಪ್ರಾಮಿಸ್. ಫೇರ್ ಮೇಕಿಂಗ್ ಚಾರ್ಜಸ್ ಎಲ್ರಿಗೂ, ಎಲ್ಲ ದಿನವೂ ಹಾಗೂ ಎಲ್ಲ ಕಡೆಯೂ. ಪ್ರಾಮಿಸ್ ಇಸ್ ಅ ಪ್ರಾಮಿಸ್.